ಅದು ಗಣೇಶನ ಮಂದಿರ. ಕ್ಷೇತ್ರದಲ್ಲಿಯೇ ನೆಲೆ ನಿಂತ ಪಂಜುರ್ಲಿ ದೈವದ ಪವಾಡ ಮಾತ್ರ ಬೆರಗಾಗುವಂತದ್ದು. ಹಾಗಾದ್ರೆ ಆ ಕ್ಷೇತ್ರ ಯಾವುದು, ಎಲ್ಲಿದೆ ಅನ್ನೋ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕರಾವಳಿಯ ತುಳುವ ಜನರು ಒಂದು ಕಡೆ ಆಧುನಿಕ ಕಾಲಘಟ್ಟದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ತನ್ನ ತನವನ್ನ ಮರಿತಾ ಇದ್ರು, ತನ್ನ ದಿನನಿತ್ಯದ ಬದುಕಿನಲ್ಲಿ ತಾವು ನಂಬಿದ ದೈವ ದೇವರುಗಳ ನಂಬಿಕೆಯನ್ನು ಮಾತ್ರ ಬಿಟ್ಟಿಲ್ಲ. ಗ್ರಾಮ ದೈವ, ಮನೆ ದೈವಗಳಾಗಿ ನೆಲೆ ನಿಂತ ದೈವಗಳು ತಮ್ಮ ವ್ಯವಹಾರದ ಬದುಕಿನ ಯಶಸ್ಸಿನಲ್ಲಿ ಅನುಗ್ರಹ ಸದಾ ಇರುತ್ತದೆ ಎಂದು ನಂಬಿದವರು ತುಳುವರು. ಇದಕ್ಕೆ ಪೂರಕವೆಂಬಂತೆ ಅನೇಕ ಕಡೆಗಳಲ್ಲಿ ದೈವದ ಕಾರಣಿಕ ಆಗಿಂದಾಗಿಯೇ ತೋರುತ್ತಾ ಇರುತ್ತದೆ. ಅಂತಹ ಒಂದು ಕ್ಷೇತ್ರ ಅತ್ತೂರು ಬೈಲು ಮಹಾಗಣಪತಿ ಮಂದಿರ. ಈ ಮಂದಿರ ಮುಲ್ಕಿ 9 ಮಾಗಣಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಬೈಲ ಪಂಜುರ್ಲಿ ದೈವವು ನೆಲೆ ನಿಂತಿದೆ. ವರ್ಷಂಪ್ರತಿ ನಡೆಯುವ ನೇಮದಲ್ಲಿ ಮಹಾಗಣಪತಿ ಮಂದಿರದ ಗಡಿ ಪ್ರಧಾನ ಬೈಲು ಉಡುಪ ಮತ್ತು ಬೊಟ್ಟು ಉಡುಪರನ್ನ ತನ್ನ ಕಾರಣಿಕ ಶಕ್ತಿಯಿಂದ ಪ್ರಜ್ಞೆ ತಪ್ಪುವಂತೆ ಮಾಡುತ್ತದೆ. ಮುಲ್ಕಿಯ 9 ಮಾಗಣಿಯಲ್ಲಿ ಅನೇಕ ಗೊತ್ತು ಬರ್ಕೆಗಳಿದ್ದು ಅಲ್ಲಿ ಗಡಿ ಪ್ರಧಾನ ಸಾಮಾನ್ಯ. ಆದ್ರೆ ಮುಲ್ಕಿಯ 9 ಮಾಗಣಿಯ ಬ್ರಾಹ್ಮಣ ಸಮುದಾಯದಲ್ಲಿ 2 ಗಡಿಗಳಿದ್ದು ಅದು ಬೈಲು ಮತ್ತು ಬೊಟ್ಟು ಉಡುಪ ಗಡಿಗಳಾಗಿದೆ. ಪ್ರಸ್ತುತ ಅತ್ತೂರು ಬೈಲು ಮಹಾಗಣಪತಿ ಮಂದಿರದ ವೆಂಕಟರಾಜ ಉಡುಪರು ಬೈಲು ಉಡುಪ ಗಡಿ ಪ್ರಧಾನರಾಗಿದ್ರೆ, ಜಯರಾಮ ಉಡುಪರು ಬೊಟ್ಟು ಉಡುಪ ಗಡಿಯ ಪ್ರಧಾನರಾಗಿದ್ದಾರೆ. ಪಂಜುರ್ಲಿ ನೆಲೆಯಾಗಿರುವ ಅತ್ತೂರು ಬೈಲು ಮತ್ತು ಬೊಟ್ಟು ಉಡುಪರ ಮನೆಯಲ್ಲಿ ವರ್ಷಂಪ್ರತಿ ನೇಮ ನಡೀತಾ ಇದ್ದು, ನೇಮದಲ್ಲಿ ಬೈಲು ಮತ್ತು ಬೊಟ್ಟು ಉಡುಪರು ದೈವದ ಕಾರಣಿಕಕ್ಕೆ ಪ್ರಜ್ಞೆ ತಪ್ಪಿ ಬೀಳುವುದು ಇಲ್ಲಿನ ವಿಶೇಷವಾಗಿದೆ. ಇಲ್ಲಿನ ಚಾವಡಿಯ ಮುಂಭಾಗದಲ್ಲಿ ಕೊಡಿಯಡಿ ಇದೆ. ಸಂಪ್ರದಾಯದಂತೆ ಪಂಜುರ್ಲಿ ದೈವದ ನೇಮ ಪ್ರಾರಂಭವಾಗುತ್ತದೆ. ಮೊದಲ ಹಂತದಲ್ಲಿ ಪಂಜುರ್ಲಿ ದೈವದ ಮೊಗ ಧರಿಸಿ ನೇಮ ಪ್ರಾರಂಭವಾಗಿ ಮೊಗ ಇಳಿಸುವ ತನಕದ ಪ್ರಥಮ ಹಂತ ಮುಗಿಯುತ್ತದೆ. ಚಾವಡಿಯ ಮುಂಭಾಗದ ತನ್ನ ಕೈಯಲ್ಲಿರುವ ಕಡ್ಸಲೆ ಮುಂದೆ ಬೀಸುತ್ತದೆ. ಆಗ ಬೈಲು ಉಡುಪರು ಹಿಮ್ಮುಖವಾಗಿ ಬಿದ್ದು ಪ್ರಜ್ಞೆಯನ್ನು ತಪ್ಪುತ್ತಾರೆ. ದೈವ ಕಲಾವಿದ ಇನ್ನೊಂದು ಬಾರಿ ಇದೇ ರೀತಿ ಪುನರಾವರ್ತಿಸಿದಾಗ ಬೊಟ್ಟು ಉಡುಪರು ಇದೇ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಬೊಟ್ಟು ಉಡುಪರು ಮತ್ತೆ ಬೈಲು ಉಡುಪರು ಮತ್ತೆ 2 ಜಾಗದಲ್ಲಿ ಕೂತುಕೊಂಡು ಇರುವಾಗ ಆ ವಾರಾಹಿ ದಿವ್ಯವು ನಮಗೆ ಆವೇಶ ಆಗ್ತದೆ. ಆವೇಶ ಬಂದ ನರ್ತನ ಮಾಡಿಕೊಂಡು ಬರುವಾಗ ನಮ್ಮ ಇಬ್ಬರನ್ನು ಆವೇಶಭರಿತವಾಗಿ ಮೂರ್ಛೆಯನ್ನು ತಪ್ಪಿಸುತ್ತದೆ. ಹಾಗೆ ಇನ್ನು ಅದರ ವಾರಾಹಿ ದೈವದ ಕಾರಣಿಕವೂ ಹೌದು. ಅಂದರೆ ಇನ್ನೊಬ್ಬರಿಗೆ ಅದನ್ನು ತುಲನೆ ಮಾಡುವಂಥ ಇದೂ ಇಲ್ಲ. ಯಾಕಂದರೆ ಅದರಲ್ಲಿ ಆ ದೈವವೇ ಮತ್ತೆ ಪುನಃ ಎಬ್ಬಿಸಬೇಕು. ನಮಗೆ ಅದರದ್ದು ಸ್ಮೃತಿಜ್ಞಾನವೂ ಇರುವುದಿಲ್ಲ. ದೈವವೇ ನಮ್ಮ ದೇಹದಲ್ಲಿ ಸನ್ನಿಹಿತನಾಗಿರುತ್ತಾರೆ. ಮತ್ತು ಆ ದೈವವು ಎಬ್ಬಿಸಿದ ನಂತರ ಪುನಃ ನಮಗೆ ಪ್ರಸಾದವನ್ನು ಕೊಟ್ಟು ರಕ್ಷಣೆ ಮಾಡಿಕೊಂಡು ಬರ್ತದೆ. ಇಂತಹ ಸನ್ನಿವೇಶವು ನಮ್ಮ ಕುಟುಂಬದಲ್ಲಿ 3 ಮನೆತನದಲ್ಲಿ ಈ ವಾರಾಹಿ ದೈವದ ಕೋಲವು ನಡೆಯುತ್ತಾ ಬರ್ತದೆ. ಇಲ್ಲಿಂದ ಬೈಲುಡುಪರ ಮನೆಯಿಂದ ಬೊಟ್ಟುಡುಪರ ಮನೆಗೆ ಭಂಡಾರ ಹೋಗಿ ಅಲ್ಲಿಯೂ ಇದೇ ರೀತಿಯಲ್ಲಿ ನಡೆದು ಬರ್ತದೆ. ಹಾಗೆ ಪಡುಮನೆ ಅಂತ ಇಲ್ಲಿ ನಮ್ಮ ಹಿಂದಿನ ಮನೆಯಲ್ಲಿಯೂ ಈ ದೈವದ ಕೋಲವು ನಡೆಯುತ್ತಾ ಬರುತ್ತದೆ. ಇದಕ್ಕೆ ವಾರಾಹಿ ದೈವದ ಅನುಗ್ರಹವೇ ಎಂದು ನಾವು ತಿಳಿದುಕೊಳ್ಳಬಹುದು. ಬೈಲ ಗಣಪತಿಗೆ ಅಪ್ಪದ ಪೂಜೆ ವಿಶೇಷ ಸೇವೆಯಾದರೆ, ಪಂಜುರ್ಲಿ ನೇಮೋತ್ಸವ ಭಕ್ತಾದಿಗಳು ತಮ್ಮ ಸಮಸ್ಯೆಗಳಿಗೆ ವ್ಯವಹಾರ ವೃದ್ಧಿಗೆ ಇಲ್ಲಿ ಸೇವೆಯನ್ನ ನೀಡ್ತಾ ಇದ್ದು, ಪ್ರತಿ ವರ್ಷ ಮಂದಿರದಲ್ಲಿ 100 ಅಪ್ಪದ ಪೂಜೆಗಳು ನಡೆದರೆ ಹಲವು ನೇಮಗಳು ನಡೆಯುತ್ತದೆ. ಮುಲ್ಕಿಯ 9 ಮಾಗಣಿಯಲ್ಲಿ ಅತ್ತೂರು ಬೈಲು ಮನೆತನ ಪ್ರತಿಷ್ಠಿತ ಮನೆತನವಾಗಿದ್ದು, ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅತ್ತೂರು ಬೈಲು ಮನೆತನದವರೇ ಪವಿತ್ರರಾಗಿದ್ದು ಮಾತ್ರವಲ್ಲದೆ ಮುಲ್ಕಿ ಅರಸು ಮನೆತನದ ರಾಜ ಪುರೋಹಿತರಾಗಿದ್ದಾರೆ. ಆಧುನಿಕ ಕಾಲದಲ್ಲಿಯೂ ದೈವಿ ಶಕ್ತಿ ತನ್ನ ಕಾರಣಿಕವನ್ನ ತೋರಿಸುವುದು ವಿಶೇಷವೇ ಸರಿ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24/7 ಮುಲ್ಕಿ.